ರಾಷ್ಟ್ರ ಧೈರ್ಯದಿಂದ ಅದನ್ನು ಸಂಪೂರ್ಣವಾಗಿ ಭಾರತದ ಭಾಗವನ್ನಾಗಿ ಮಾಡಿದೆ. ಇದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದ್ದು. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲೇಬೇಕು. ಮತ್ತು ಕರ್ನಾಟಕ ಸರ್ಕಾರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ದಿದೆಯಲ್ಲ, ಅದು ಅಷ್ಟೇ. ಕೊನೆಯದೊಂದು ಮಾತು, ಟಿಪ್ಪುವನ್ನು ಅನೇಕರು ವೈಭವೀಕರಿಸಿದ್ದಾರೆ. ಅವರಿಗೆ ಸತ್ಯ ಬೇಕಾಗಿಲ್ಲ, ಅವನನ್ನು ವೈಭವೀಕರಿಸಿ ತಮ್ಮನ್ನು ತಾವು ವೈಭವೀಕರಿಸ್ಕೊಳ್ತಕ್ಕಂಥದ್ದು. ಟಿಪ್ಪು ಕರಾವಳಿ ಪ್ರದೇಶದ ತನ್ನ ಸೇನಾಧಿಪತಿಗೆ ಬರೆದಿರ್ತಕ್ಕಂಥ ಸ್ವತಃ ಬರೆದಿರ್ತಕ್ಕಂಥ ಒಂದು ಪತ್ರ ಹೀಗಿದೆ: ಐ ಆಮ್ ಸೆಂಡಿಂಗ್ 2 of my followers with Mir Hussain Ali. Along with him, you should capture and kill all Hindus. ನಾನು ಇದು ಹಿಂದೂಗಳ ವಿಷಯವಾದದ್ರಿಂದ ಎತ್ತಿ ಹೇಳ್ತಾ ಇಲ್ಲ. ಯಾವುದೇ ಅನ್ಯ ಧರ್ಮದವರನ್ನು, ಅನ್ನ ಮತದವರನ್ನು ನಾಶ ಮಾಡು ಎನ್ನುವ ಆದೇಶ ಇದೆಯಲ್ಲ, ಇದು ಖಂಡನೀಯ. ಇದು ಅದರಿಂದ ಹೇಳಿದ ತಕ್ಷಣವೇ ಇವರು ಟಿಪ್ಪುವನ್ನು ಖಂಡಿಸ್ತಾ ಇದ್ದಾರೆ. ಯಾವುದೋ ಮತವನ್ನು ದ್ವೇಷ ಆ ಪ್ರಶ್ನೆ ಇಲ್ಲವೇ ಇಲ್ಲ. ಇಲ್ಲಿ ಉಪಾಧ್ಯಾಯರಾಗಿದ್ದವರು, ಆ ಉಪಾಧ್ಯಾಯರ ಮಗನಾಗಿ ಆ ಉಪಾಧ್ಯಾಯ ವೃತ್ತಿಯನ್ನು ಜೀವನ ಧರ್ಮವನ್ನಾಗಿ ಕನ್ನಡ ಸಾಹಿತ್ಯದಲ್ಲಿ ಜೀವನ ಮೌಲ್ಯವನ್ನು ಹೆಕ್ಕಿ ತೆಗೆದವರು. ಅದು ಕೇವಲ ಸಾಹಿತ್ಯದಲ್ಲಿ ಮಾತ್ರ ಇರಬಾರ್ದು, ಬದುಕಿನಲ್ಲೂ ಬರಬೇಕು ಅನ್ನೋದನ್ನು ಪ್ರತಿಪಾದಿಸಿ ಅದನ್ನು ಅಳವಡಿಸಿಕೊಂಡಂತಹ ಒಬ್ಬ ನುಡಿದ our elders that they meant. The quest for truth without fear. Ladies and gentlemen, this is the book. ಇದು ಲೋಕಾರ್ಪಣೆಗೊಂಡಿದೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಕೃತಿ ಸತ್ಯಂ ಶೋಧಂ ನಿರ್ಭೀತ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರನ್ನು ಕೇಳುವಂತಹ ಒಂದು ಹೆಮ್ಮೆ ನಮಗೆಲ್ಲರಿಗೂ ಇದೆ.